ಉಳ್ಳಾಲ ತಾಲೂಕಿನ ಕೆಸಿ ರಸ್ತೆಯ ವ್ಯಾವಸಾಯಿಕ ಬ್ಯಾಂಕ್ ದರೋಡೆ ಪ್ರಕರಣ ಭೇದಿಸಲು ಪೊಲೀಸರು ಹರಸಾಹಸ ಪಡುತ್ತಿದ್ದಾರೆ. ಪ್ರಕರಣ ನಡೆದು 2 ದಿನಗಳಾಗಿದ್ದು ಸಣ್ಣದೊಂದೆರಡು ಮಾಹಿತಿ ಹೊರತುಪಡಿಸಿದರೆ ದರೋಡೆಕೋರರ ಯಾವ ಸುಳಿವು ಕೂಡ ಪೊಲೀಸರಿಗೆ ಸಿಕ್ಕಿಲ್ಲ. ಈಗಾಗಲೇ ಪ್ರಕರಣ ಭೇದಿಸಲು 6 ತಂಡಗಳನ್ನು ರಚನೆ ಮಾಡಲಾಗಿದ್ದು 3 ತಂಡ ಕೇರಳದಲ್ಲಿ ಬೀಡು ಬಿಟ್ಟಿದೆ. ಈ ನಡುವೆ ದರೋಡೆ ನಡೆಸಿ ಪರಾರಿಯಾದ ಫಿಯೇಟ್ ಕಾರು ಕೇರಳಕ್ಕೆ ತೆರಳಿದ್ದು ಅದರಲ್ಲಿ ಇಬ್ಬರು ಇರುವುದು ಟೋಲ್ನ ಸಿಸಿಟಿವಿಯಲ್ಲಿ ಸ್ಪಷ್ಟವಾಗಿದೆ. ಮತ್ತೊಂದು ಶವರ್ಲೈಟ್ ಕಾರು ಮಂಗಳೂರಿಗೆ ಬಂದಿದ್ದು ಸಿಎಂ ಕಾರ್ಯಕ್ರಮ ನಡೆಯುತ್ತಿದ್ದ ಕಡೆಯಲ್ಲಿ ಸುತ್ತಾಡಿ ಬಳಿಕ ಬಿಸಿ ರೋಡ್ ಕಡೆಗೆ ಹೋಗಿರುವ ಮಾಹಿತಿ ಲಭ್ಯವಾಗಿದೆ. ಬಿಸಿ ರೋಡ್ ಕಡೆ ಹೋದ ಕಾರು ಟೋಲ್ ತಪ್ಪಿಸಿ ಸರ್ವಿಸ್ ರಸ್ತೆಯಲ್ಲಿ ಪ್ರಯಾಣ ಬೆಳೆಸಿದೆ. ಇದಿಷ್ಟು ಮಾಹಿತಿ ಬಿಟ್ರೆ ಪೊಲೀಸರಿಗೆ ಇನ್ಯಾವುದೇ ಮಾಹಿತಿ ಸಿಕ್ಕಿಲ್ಲ ಎನ್ನಲಾಗಿದ್ದು ಆರೋಪಿಗಳು ಕೇರಳದಲ್ಲಿ ಇರಬಹುದು ಎಂಬ ಅನುಮಾನ ದಟ್ಟವಾಗಿದೆ. ಬಿಸಿ ರೋಡ್ ಮೂಲಕ ತೆರಳಿದ ಕಾರು ಬಂಟ್ವಾಳ ತಾಲೂಕಿನ ಗ್ರಾಮೀಣ ಪ್ರದೇಶದ ಮೂಲಕ ಕೇರಳ ಪ್ರವೇಶ ಮಾಡಿರಬಹುದು ಎಂದು ಅನುಮಾನಿಸಲಾಗಿದೆ. ಈ ನಡುವೆ ಉಳ್ಳಾಲ ಪೊಲೀಸರು ಈ ಹಿಂದೆ 2017ರಲ್ಲಿ ಇದೇ ಬ್ಯಾಂಕ್ ದರೋಡೆ ನಡೆಸಿದ ಆರೋಪಿಗಳನ್ನ ಠಾಣೆಗೆ ಕರೆದು ವಿಚಾರಣೆ ನಡೆಸಿದ್ದಾರೆ. ಆ ಇಬ್ಬರು ಹಳೆ ಆರೋಪಿಗಳಿಗೂ ಈ ದರೋಡೆಗೂ ಸಂಬಂಧ ಇದೆಯಾ ಎಂದು ವಿಚಾರಿಸಿದ್ದಾರೆ. ಇದರ ಜೊತೆಗೆ ಎಲ್ಲಾ ಸಹಕಾರಿ ಬ್ಯಾಂಕ್ ಮುಖ್ಯಸ್ಥರ ಸಭೆಯನ್ನ ತಾಲೂಕಿನ ಪೊಲೀಸ್ ಠಾಣೆಗಳಲ್ಲಿ ಕರೆಯಲಾಗಿದ್ದು ಬ್ಯಾಂಕ್ನಲ್ಲಿರುವ ಭದ್ರತೆಯ ಮಾಹಿತಿ ನೀಡುವಂತೆ ಸೂಚನೆ ನೀಡಿದ್ದಾರೆ. ಈ ದರೋಡೆ ಪ್ರಕರಣದಲ್ಲಿ ಸ್ಥಳೀಯರ ಸಹಕಾರ ಇದೆ ಅನ್ನೋದು ಪೊಲೀಸರ ಬಲವಾದ ನಂಬಿಕೆ. ಆದರೆ ಅವರು ಯಾರು ಅನ್ನೋದು ಗೊತ್ತಾಗಬೇಕಾದ್ರೆ ದರೋಡೆಕೋರರ ಬಂಧನವಾಗಬೇಕಾಗಿದೆ. ಹೀಗಾಗಿ ಪೊಲೀಸರು ಕೇರಳ, ತಮಿಳುನಾಡು, ಮಹಾರಾಷ್ಟ್ರ ಹಾಗೂ ಗೋವಾದಲ್ಲಿ ದರೋಡೆಕೋರರ ಹುಡುಕಾಟ ನಡೆಸಿದ್ದಾರೆ.